ಯುಎಸ್ಎ, ಚೀನಾ, ಜಪಾನಿನ ಸಾಲವು ಭಾರತಕ್ಕಿಂತ ಹೆಚ್ಚು. ಆದರೆ ಅವರ ಜಿಡಿಪಿ ಸಾಲಕ್ಕಿಂತ ಬಹುಪಟ್ಟು ಇದೆ. ಭಾರತದ ಜಿಡಿಪಿಯು ಮಾಡಿರುವ ಸಾಲಕ್ಕಿಂತ ಕಡಿಮೆ ಇದೆ. ಬಿಜೆಪಿಯು 7 ವರ್ಷಗಳ ಲೂಟಿಯ ಬಳಿಕ ತಾನೇ ಏರಿಸಿದ್ದ ಜಿಎಸ್ಟಿ ದರ ಇಳಿಸಿತು. ಕಾರಿನಂತವುಗಳ ಬೆಲೆ ಇಳಿಯಿತು. ಜನರ ದಿನಬಳಕೆಯ ಯಾವ ವಸ್ತುಗಳ ಬೆಲೆಯೂ ಇಳಿದಿಲ್ಲ. ಹಿಂದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಸಪ್ತಋಷಿ 7 ಆದ್ಯತೆಯ ಬಜೆಟ್ ಮಂಡಿಸಿ ಅಮೃತ ಕಾಲಕ್ಕೆ ದಾಪುಗಾಲು ಹಾಕಿದ್ದೇವೆ ಎಂದರು. ಆದರೆ ಅಮೃತವನ್ನು ದಾನದ ಮಾನವರಿಗೆ ಹಂಚಿಸಿದವರ ಕತೆ ಅವರು ಹೇಳಲಿಲ್ಲ. ಕರ್ನಾಟಕದಲ್ಲಿ ಸಾಮಾಜಿಕ ಸಮೀಕ್ಷೆ ವಿರೋಧಿಸುವ ಅವರ ಕತೆ ಅಮೃತ ಸದಾ ನಮ್ಮದೇ ಸ್ವಂತ ಎನ್ನುವ ಮನೋಭಾವವಾಗಿದೆ. ಅಭಿವೃದ್ಧಿಯನ್ನು ಒಳಗೊಂಡು ಕೊನೆಯ ಮೈಲುಗಲ್ಲನ್ನು ಮುಟ್ಟುವುದು ಸರಿ. ಆದರೆ ಅಭಿವೃದ್ಧಿ 15 ಉದ್ಯಮಿಗಳದ್ದು ಎಂದರೆ ಜನರಿಗೆ ಚಪ್ಪಡಿ ಕಲ್ಲು ಅಷ್ಟೇ. ಸಂರಚನೆ ಮತ್ತು ಹೂಡಿಕೆಯಿಂದ ಸತ್ವವನ್ನು ಕೆಲವರಿಗಾಗಿ ಬಿಚ್ಚಿಕೊಡಲಾಗಿದೆ. ಹಣಕಾಸು ವಲಯ ಎಂದು ಬಡವರದಲ್ಲ ಎಂಬುದು ಅದಾನಿ ಮಂದಿಗೆ ಚೆನ್ನಾಗಿ ಗೊತ್ತು. ದೇಶದಲ್ಲಿ ಕಳೆದ 11 ವರ್ಷಗಳಲ್ಲಿ ಎಲ್ಲ ಬಗೆಯ ಅಂತರ ಬಲಿತಿದೆ.